ಸಮಯಾವಕಾಶ ಕಡಿಮೆ ಇತ್ತು, ಹಂಗ ಒಟ್ಟೊಟ್ಟಾಗಿ ಹೇಳ್ಬಿಟ್ಟು ಹೇಳುವವರಿಗೆ ಅದು ಏನೆಲ್ಲ ಕೇಳುತ್ತದೆ. ಹೌದಾ? ಹಂಗಾಗ್ತದ? ಹಾಗಾದ್ರೆ ಸರಿ ಮಾಡಿ ಒಡಿಯ. ಒಡಿಯ, ನಾವು ಹಾಗೆ ಬೇವರಸಿ ಬರಬೇಕು ಅಂತ ಹೇಳಿ, ಬೇವರಸಿ ಬರಬೇಕು ಅಂತ ಹೇಳಿ ಹಾಗೆ ನಾವು ಎಲ್ಲರೂ ಸೇರಿಕೊಂಡು, ಎಂತದ್ದು ಒಬ್ಬನೇ ಅಲ್ಲ, ಎಲ್ಲರೂ ಸೇರಿಕೊಂಡು ಈಟೀಟ್ ಮಂದಿ ಓಟೋಟಾಗಿ. ಹೌದಾ? ಹೌದು. ಎಲ್ಲಿ ಮಹಾನಗರದ? ಎಲ್ಲಿ ಅದು? ಇಲ್ಲ, ಇದು ನಮ್ಮಂತೆ, ನಿನ್ನಂತೆ, ಊರಿನಂತೆ ಎಲ್ಲ ಒಟ್ಟು ಸೇರಿಕೊಂಡು ಹೋದ್ರಿ. ಎಲ್ಲ ಜನ ಒಟ್ಟಾಗಿ ನೇರವಾಗಿ ಹೊಲ ಕೈದಿದೆ ಒಡೆಯ. ಹೊಲಕ್ಕೆ ಯಾಕೆ ಹೋದ? ಹೊಲ ದಾಟಿದ ಮೇಲೆ ಅಲ್ವಾ ಕಾಡು ಸಿಕ್ಕು. ಹೌದು, ಹಾಗೆ ಹೊಲ ಕೈದಿದ್ದೆವು. ಹೊಲದಾದ ಮುಂದೆ ಹೋಗಿ ಹಾಗೆ ಕಾಡು ಹತ್ತಿ ಕಾಡೆಲ್ಲ ಸುತ್ತಾಡಿದೆವು. ಎಲ್ಲ ಮೃಗಗಳನ್ನು ಬೇಟೆಯಾಡಿ ಒಬ್ಬೊಬ್ಬೊಬ್ರು ಒಂದೊಂದು ತಕೊಂಡು ಹೋದ್ರು ಒಡಿಯ. ನಿಮಗೆ ಬೇಕು ಅಂತ ಹೇಳಿ ಮಲದ ಮಾಂಸ ತಂದಿದ್ದೀವಿ. ಏನದು? ಮಲದು ನೀನಾ ತಿನ್ನು. ಮಲದ ಮಾಂಸ ನನಗೆ ಮಲದ ಮಾಂಸ. ಅದೇ ಕಂದು ಬಣ್ಣದ್ದು. ಹೌದು, ಅದೇ ಆ ಮಲದ ಮಾಂಸ ತಕೊಂಡು ಬಂದಿವಿ ಒಡೆಯ. ಇಷ್ಟೇ ಅಲ್ಲ, ನಮಗೆಲ್ಲ ಬೇಟೆಯಾಡಿ ಬೇಜಾರಾಗಿ ಹೋಯ್ತು. ಬಹಳ ಬೇಜಾರಾಗಿ ಆಯಾಸವಾಯ್ತು. ಹೌದು. ಏನು ಮಾಡಿದ್ರೆ? ಬೇಜಾರಾದ್ರೆ ಏನ್ ಮಾಡ್ಬೇಕು? ಬೇಜಾರಾದ್ರೆ ನೀರು ಕುಡಿಬೇಕು. ಹೌದು. ಬೇಸರ ಆದ್ರೆ ನೀರು ಕುಡಿಯುವುದಲ್ಲ, ಬಾಯಾರಿಕೆ ಆದ್ರೆ ನೀರು ಕುಡಿಬೇಕು. ಬಾಯಾರಿಕೆಗೆ ನೀರು ಕುಡಿಬೇಕು ಅಂತ ಹೇಳಿ ಮರ ಹತ್ತಿದೆವು. ಏನು ತಲೆಗಟ್ಟ ವ್ಯವಹಾರ? ಬಾಯಾರಿಕೆ ಆದ್ರೆ ನೀರು ಕುಡಿಬೇಕು ಮರಕ್ಕೆ ಹತ್ತುವುದಾ? ಮತ್ತೆ ಎಲ್ಲಿ ಕೊಳ ಉಂಟು ಅಂತ ನೋಡಬೇಕು. ಅದಕ್ಕೆ ನಾವು ಮರ ಹತ್ತಿದ ಒಡಿಯ. ಮರದ ಮೇಲೆ ಕೊಳ ಕಾಣುತ್ತದೆ. ಮರದ ಮೇಲೆ ಹೋದ್ರೆ ಕೊಳ ಎಲ್ಲೈತೆ ಅಂತ ಕಣ್ಣಿಗೆ ಕಾಣಕತ್ತಿತ್ತಲ್ಲ, ಹಾಗೆ ಮರದ ಮೇಲೆ ಹತ್ತಿದೆ. ಹತ್ತಿ ನೋಡ್ತೇವೆ,
ದೂರದಲ್ಲಿ ಒಂದು ಸರೋವರ ಕಾಣ್ತಾ ಐತಿ. ಓಹೋ, ಯಾವುದು ಅಂತ ನೋಡ್ತೇವೆ. ಅದುವೇ ವೈಶಂಪಾಯನ ಸರೋವರ. ಎಂತದ್ದು? ವೈಶಂಪಾಯನ ಸರೋವರ. ವೈಶಂಪಾಯನ ಸರೋವರ. ವೈಶಂಪಾಯನ ಸರೋವರ. ಅದೇ ಅದೇ. ಅದು ನೋಡಿದ್ದೇ ತಡ. ನಮ್ಮವರೆಲ್ಲ ಹೇಳಿದ್ರು ನಾವು ಸ್ವಲ್ಪ ಸ್ವಲ್ಪ ಕುಡ್ಕೊಂಡೇ ಹೋಗುವ, ಇಷ್ಟು ಮಂದಿ ಇರುವಾಗ ಸ್ವಲ್ಪ ಸ್ವಲ್ಪ ತೆಕ್ಕೊಂಡೇ ಹೋಗುವ. ಯಾಕೆ ಅದರಲ್ಲಿ ಕಡಿಮೆ ಆಗುತ್ತದೆ ಕುಡಿದ್ರೆ? ಹೌದಿಲ್ಲ, ಕಡಿಮೆ ಆಗುದಿಲ್ಲ, ಬೇಕಾದಷ್ಟು ಕುಡಿಯುವುದು. ಹೌದು, ಅದು ನಾವು ಹಸುವೆಂದಿತ್ತುವಲ್ಲ, ಹಸುವೆಂದಿದ್ದಾಗ ಜಾಸ್ತಿ ಕುಡಿಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಹಸಿವೆ ತಣ್ಣಗಿದ್ರೆ ಮಾತ್ರ ಸ್ವಲ್ಪ ಏರಿಸ್ಲಿಕ್ಕೆ ಹಾಗೆ ಅಂತೂ ಇಳಿದು ಕುಡಿತೇವೆ ಅಂತ ಮುಂದೆ ಹೋಗ್ತೇವೆ. ಬಹಳ ವಿಚಿತ್ರ ವಿಸ್ಮಯ. ಏನು ವಿಚಿತ್ರ? ಆ ದಡದ ಮೇಲೆ ಒಂದು 4-5 ಮಂದಿಯ ಕೂಟ. ಹೌದಾ? ಯಾರೆಲ್ಲ ಇದ್ದಾರೆ? ಯಾರು ಅಂತ ನೋಡ್ತೇವೆ. ಕೃತವರ್ಮ ಕೂಟ ಅಲ್ಲಿ ಯಾರು? ಕೃತವರ್ಮ, ಕೃಪಾಚಾರ್ಯ ಮತ್ತೆ ಆ ಸಪ್ತಮಾಣಿ ಅಲ್ಲ, ಅಶ್ವತ್ಥಾಮ. ಅಶ್ವತ್ಥಾಮ ಈ 3-4 ಮಂದಿ ನಿಂತ್ಕೊಂಡು ಹೊಳೆಯನ್ನು ನೋಡ್ಕೊಂಡು ಕರೀತಾ ಇದ್ದಾರೆ. ಯಾರಿದ್ದಾರೆ? ಬಾರ್ ವೈನ್ ಶಾಪ್ ಇಂದ ಬಾರ್ ಬಾರೋ ಆತೆ. ವೈನ್ ಶಾಪ್ ಇಂದ ಬಾರ್ ಹೋಗುವಂತೆ. ಯಾರು ವೈನ್ ಶಾಪ್? ವೈಶಂಪಾಯನ ಸರೋವರದಿಂದ ಬಾರ ಅಂತ ಕರೀತಾ ಇದ್ದಾರೆ. ಹಾಗಾದ್ರೆ ಯಾರನ್ನು ಕರೀತಾ ಇದ್ದಾರೆ ಅಂತ ಇವರನ್ನು ಸರಿಯಾಗಿ ನೋಡ್ತೇವೆ. ಇವರು ವಾಕ್ ಮಾಡೋದು ಯಾರತ್ರ ಅಂತ ನೋಡ್ತಾ ಇದ್ದೇವೆ. ಇವರು ನೀರಲ್ಲಿ ನೆಲದ ಮೇಲೆ ಅಲ್ಲ, ಇವ್ರು ನೆಲದ ದಿವಸ ಮಾಡ್ತಾರ? ಇಲ್ಲ, ಮತ್ತೆ ಒಬ್ಬ ನೀರಿನಲ್ಲಿ ವಾಕ್ ಮಾಡ್ತಾ ಇದ್ದಾನೆ. ಇವರು 3-4 ಮಂದಿ ಇಲ್ಲಿ ನೆಲದ ಮೇಲೆ ನಿಂತು ವಾಕ್ ಮಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ. ಯಾರು ಅಂತ ಸರಿಯಾಗಿ ಕಿವಿಗೊಟ್ಟು ನೇಳುವಾಗ ನೀರಿನ ಒಳಗಿಂದ ಕುತ್ತು ಗುಳ್ಳೆಗಳು ಬರ್ತಾ ಉಂಟು. ಆ ಗುಳ್ಳೆಯ ಮಧ್ಯದಿಂದ ಸ್ವರ ಕಿವಿಗೆ ಕೇಳ್ತಾ. ಏನು ಕೇಳಿತ್ತು ನಿನಗೆ? ಓ ಗುರುಗಳೇ, ಒಮ್ಮೆ ನೀವಿಂದ ಇಲ್ಲಿಂದ ಒಮ್ಮೆ ಹೋಗಿ ಎಲ್ಲಿಯಾದ್ರೂ ಭೀಮನ ಬೇವಿನ ಚರವಿಗೆ ಯಾರಾದ್ರೂ ಗೊತ್ತಾದ್ರೆ ನನ್ನ ಸಂಗತಿ ಅಧೋಗತಿ ಆದಿತ್ತು. ಭೀಮನಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ನಾನು ಸಮುದ್ರದಲ್ಲಿ ಅಡಗಿದ್ದೇನೆ. ಒಮ್ಮೆ ಇಲ್ಲಿಂದ ಹೋಗಿ ಅಂತೇಳಿ ಹೇಳ್ತಾ ಇದ್ರು. ಹಾಗಿದ್ರೆ ನನಗೆ ಬೇಕಾದಂತಹ ಮೃಗ ನಿಮ್ಮ ಬಲೆಗೆ ಬಿದ್ದಿದೆ. ನೀರಿನೊಳಗೆ ಇರುವವನು ಯಾರು? ಯಾರಲ್ಲ, ಯಾರಿದ್ದಾನೆ? ಕೌರವ. ಇದಕ್ಕಿಂತ ಸಂತೋಷವಾದಂತಹ ವಿಚಾರ ನನಗೆ ಇನ್ನೊಂದಿಲ್ಲ. ಯಾವನು ನನ್ನ ಕಣ್ಣು ತಪ್ಪಿಸಿ ಅಡಗಿ ಹೋದನು ಅಂತಹ ಕೌರವನ ಇರಾದೆಯಲ್ಲ, ಅರಿತು ಬಂದೆಯಲ್ಲ. ಮೆಚ್ಚಿದ್ದೇನೆ. ನಿನಗೆ ಪಾರಿತೋಷಕವನ್ನು ನೀಡಬೇಕು ಎನ್ನುವ ಹಾಗೆ ಮನಸ್ಸು ಮಾಡಿದ್ದೇನೆ. ಇಷ್ಟು ಬೇಗ ಇದಾ ಬುದ್ಧಿನೇ ಏನಾಯ್ತು ನಿನಗೆ? ಇದು ನಿಮ್ಮದ್ದೇ? ಹೌದು, ನನ್ನತ್ತೆ. ಮತ್ತೆ ನನ್ನ ಅಪ್ಪಂದ. ನಿಮ್ಮದ್ದು ಪುಸ್ತಕ ತೆಗೆದು ನನ್ನ ತಲೆಗೆ ಹಾಕಿದ್ರೆ ಅದು ನಿಲ್ತದೆ. ಇಲ್ಲಿ ಭಾರ ಆಯ್ತಾ? ಮತ್ತೆ ಭಾರ ಆಗದೆ ಈ ಜೀವಕ್ಕೆ ಎಲ್ಲಿ ಮತ್ತೆ ನಿನ್ನ ಜೀವಮಾನಕ್ಕೆ ಸಾಲದು. ಮತ್ತೆ ನನ್ನ ಮುದ್ರೆಯ ಉಂಗುರ ಇದನ್ನು ತೆಗೆದು ಎಲ್ಲಿ ಹೋಯ್ತು? ನೀವು ಬೆರಳಿಗೆ ಹಾಕಿದ್ದ? ಹೌದು, ಅದು ಕೈಗೆ ಬಂದಿದ್ದು ನನಗೆ. ಆಗಲಿ, ಎಲ್ಲಿ? ಇಷ್ಟೇ ಅಲ್ಲ, ಇದುವೇ ಮುಂದಕ್ಕೆ ಭೀಮಾ ಚಿಹ್ನ. ಇದಕ್ಕಿಂತ ಹೆಚ್ಚು ಮತ್ತೆ ಕೊಡ್ತೇನೆ. ಕೆಲಸ ಪೂರೈಸಲಿ. ನೀನು ಹೋಗು. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.